ತುಳುನಾಡು ವೈವಿಧ್ಯಮಯ ಐತಿಹಾಸಿಕ, ಪೌರಾಣಿಕ, ಸಾಹಿತ್ಯಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳುಳ್ಳ ಕ್ಷೇತ್ರಗಳ ತವರೂರು. ಇಂತಹ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಪೈಕಿ ಪಡುಮಲೆಯೂ ಒಂದು. ಪಡುಮಲೆಯು 10 ಹಲವು ಪುಣ್ಯ ಕಾರಣಗಳಿಗೆ ಪ್ರಸಿದ್ಧಿ ಪಡೆದಿದೆ. ಕಾರಣಿಕ ಶಕ್ತಿಗಳಾದ ಪೂಮಾಣಿ, ಕಿನ್ನಿಮಾಣಿ ದೈವಗಳು ಅಂಬರಗಾಮಿಗಳಾಗಿದ್ದವರು ಭೂಸ್ಪರ್ಶ ಮಾಡಿ ಮೊದಲ ಆರಾಧನೆಯನ್ನ ಪಡೆದುಕೊಳ್ಳುವ ಪುಣ್ಯ ಭೂಮಿ ಇದು. ಜೊತೆಗೆ ಕಾರಣಿಕ ಪುರುಷರು ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಜನ್ಮಭೂಮಿಯೂ ಹೌದು. ಅಷ್ಟೇ ಅಲ್ಲದೆ ಶ್ರೀ ಮಹಾವಿಷ್ಣುವು ಕೂರ್ಮಾವತಾರ ತಾಳಿದ ಪುಣ್ಯಕ್ಷೇತ್ರವೂ ಹೌದು. ಕೋಟಿ ಚೆನ್ನಯ್ಯರ ತಾಯಿ ಸುವರ್ಣಕೇದಗೆ ತಾಯಿ ರಾಜರಾಜೇಶ್ವರಿಯು ಮೊಟ್ಟೆಯ ರೂಪವನ್ನ ತಾಳಿ ವಿಪ್ರರಿಗೆ ಸಿಕ್ಕಿದ ಪವಿತ್ರ ಜಲಾಶಯ ಅಂದ್ರೆ ಮದಕವನ್ನ ಹೊಂದಿರುವ ಪುಣ್ಯಧಾಮವೂ ಹೌದು. ಇಂತಹ ಪಡುಮಲೆಯ ಮಣ್ಣಿಗೆ ವಿಶೇಷ ದೈವಿ ಶಕ್ತಿ ನೀಡ್ತಾ ಇರೋದು ಪಡುಮಲೆಯ ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಸಾನ್ನಿಧ್ಯ. ಹಲವು ಶತಮಾನಗಳ ಇತಿಹಾಸವನ್ನ ಹೊಂದಿರುವ ಪಡುಮಲೆ ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಸಾನ್ನಿಧ್ಯ ಈಗ ಭರದಿಂದ ಪುನರ್ ನಿರ್ಮಾಣಗೊಳ್ತಾ ಇದೆ. ಶ್ರೀ ದೇವಸ್ಥಾನದಲ್ಲಿ ದೈವಜ್ಞರಾದ ಬಾಲಕೃಷ್ಣ ನಾಯ್ಯರ್ರ ಮುಂದಾಳ್ತನದಲ್ಲಿ ಏರ್ಪಡಿಸಲಾದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ದೇವಸ್ಥಾನವನ್ನ ಸಂಪೂರ್ಣವಾಗಿ ತೆಗೆದು ಪುನರ್ ನಿರ್ಮಿಸಿ ಷಡಾಧಾರ ಪ್ರತಿಷ್ಠೆ ಮಾಡಿ ಬ್ರಹ್ಮ ಕಲಶೋತ್ಸವವನ್ನ ನಡೆಸಬೇಕೆಂದು ಸಂಕಲ್ಪಿಸಲಾಗಿದೆ. ಕ್ಷೇತ್ರದ ಆಚಾರ್ಯರಾದ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ವಾಸುದೇವ ತಂತ್ರಿಗಳ ಆಶೀರ್ವಾದ ಮತ್ತು ಬ್ರಹ್ಮಶ್ರೀ ವೇದಮೂರ್ತಿ ರವೀಶ ತಂತ್ರಿಗಳ ಮಾರ್ಗದರ್ಶನದಲ್ಲಿ ನೂತನ ದೇವಸ್ಥಾನವನ್ನ ವಾಸ್ತುಶಿಲ್ಪಿ ಬೆದ್ರಡ್ಕ ರಮೇಶ್ ಕಾರಂತರ ನಿರ್ದೇಶನದಂತೆ ಪುನರ್ ನಿರ್ಮಾಣ ಮಾಡುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ನಮ್ಮ ಕೋಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಆದಿಪರ್ಮಲೆ ಅಂತ ಹೇಳ್ತಾರೆ. ಒಂದು 500 ವರ್ಷದಷ್ಟು ಇತಿಹಾಸ ಇರುವಂಥ ದೇವಸ್ಥಾನ. ಸುಮಾರು ವರ್ಷದಿಂದ ನೆನೆಗುದಿದ್ದಂತಹ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಈಗ ಸಂಪನ್ನಗೊಳ್ತಾ ಇದೆ. ಈಗ ಏನಂತ ಹೇಳಿದ್ರೆ ಭಕ್ತಾದಿಗಳು ಊರ ಮಹಾ ಜನತೆಯ ಒಂದು ಕನಸಿಂತ ಹೇಳ್ಬೋದು. ಈ ದೇವಸ್ಥಾನ ಒಂದು ಚೆನ್ನಾಗಿ ಆಗಬೇಕು, ಹೆಚ್ಚಾಗಿ ಊರವರ ಎಲ್ಲರ ಸಹಭಾಗಿತ್ವದಿಂದ ಆಗಬೇಕು ಅಂತ ಹೇಳುವ ಒಂದು ಕಲ್ಪನೆ ಇತ್ತು ಅವರಿಗೆ. ಅದನ್ನು ಸಾಕಾರಗೊಳಿಸುವ ಅಂತ ಹೇಳುವ ನಿಟ್ಟಿನಲ್ಲಿ ಮೀಟಿಂಗ್ ಮಾಡಿಕೊಂಡು ನನ್ನನ್ನು ಜೀರ್ಣೋದ್ಧಾರದ ಅಧ್ಯಕ್ಷ ಅಂತ ಹೇಳಿ ಬಿಂಬಿಸಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಜನರು ಕೊಟ್ಟರು. ಏನಂತ ಹೇಳಿದ್ರೆ ಸಾಕಷ್ಟು ಮರಮಟ್ಟುಗಳು, ಜೀರ್ಣೋದ್ಧಾರಕ್ಕೆ ಬೇಕಾದಂತಹ ಮರಮಟ್ಟುಗಳು ಹೊರಗಿಂದ ಎಲ್ಲಿಯೂ ತಗೊಳ್ಳಿಲ್ಲ. ನಾವು 1 ನಯ ಪೈಸೆ ಖರ್ಚು ಮಾಡಿಲ್ಲ, ಖಾಲಿ ಸಾಯಿಂಗ್ ಮಾತ್ರ ಆಗಿರೋದು. ಸಾಕಷ್ಟು ಈಗ ಹೇಳಬೇಕಂದ್ರೆ ಗರ್ಭಗುಡಿ, ತೀರ್ಥಮಂಟಪ, ಶಾಸ್ತಾರಗುಡಿ ಇದಕ್ಕೆ ಬೇಕಾದಂಥ ಸಾಗವಾನಿ ಮರಗಳೆಲ್ಲ ಊರ ಮಹಾಜನತೆಯ ಒಂದು ಸಹಕಾರದಿಂದ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮತ್ತು ಸಾಮಾನ್ಯವಾಗಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಾನು ನಿರೀಕ್ಷಿಸಿದ್ದು ಏನಂತ ಹೇಳಿದ್ರೆ ಒಂದು 3 ಕೋಟಿಯಷ್ಟು ನಗದು ಅಗತ್ಯ ಉಂಟು ಅಂತ ಹೇಳಿ ಮನಗಂಡಾಗ ಒಂದು ಕಳೆದ ಮಕರ ಸಂಕ್ರಮಣಕ್ಕೆ ಅಂತ ನಾನು ಒಂದು ಬ್ಯಾನರ್ ಮಾಡಿ ಹಾಕಿದೆ. ಸಾಮಾನ್ಯ 1,89,00,000 ಒಂದು ಪ್ರಾಯೋಜಕತ್ವವನ್ನು ಕೇಳಿದೆ. ಹೇಗೆ ಹಣಕಾಸು ಹೊಂದಿಸೋದು ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಒಂದು ಕಾಮಗಾರಿಗೆ ಇಷ್ಟು ಅಂತ ಹೇಳಿ ನನಗೆ ಕೊಟೇಶನ್ ಮೂಲಕ ಗೊತ್ತಾಯಿತು. ಏನು ಸಾಮಾನ್ಯ ಗೊತ್ತಿತ್ತು ನನಗೆ, ಆದರೂ ಕೂಡ ಯಾರು ಆಚಾರ್ಯಗಳು, ಕಗ್ಗಲ್ ಫೌಂಡೇಶನ್ನ ಕೆಲಸವರು, ಕಾರ್ಕಳದವರು, ಅದೇ ರೀತಿಯಲ್ಲಿ ಚಿತ್ರಕಲೆಯವರು, ಇವರನ್ನೆಲ್ಲ ಸೇರಿಸ್ಕೊಂಡು ಒಂದು ಕೊಟೇಶನ್ ತಗೊಳ್ಳುವಾಗ ಅದರ ಏನು ಅದಕ್ಕೆ ಇದು ವೆಚ್ಚ ಬರ್ಬೋದು ಅಂತ ಹೇಳೋದು ಗೊತ್ತಾಗಿ ಅದನ್ನು ಒಂದು ಏನು ಫ್ಲೆಕ್ಸ್ ಮಾಡಿ ದೇವಸ್ಥಾನದ ವಠಾರದಲ್ಲಿ ಅಳವಡಿಸಿದೆ. ಆವಾಗ ಕಳೆದ ಮಕರ ಸಂಕ್ರಮಣ ಸಂದರ್ಭದಲ್ಲಿ ಜಾತ್ರೆ ದಿವಸ ಶ್ರೀದೇವರ ಗರ್ಭಗುಡಿಯ ನಿರ್ಮಾಣದಿಂದ ಆರಂಭಿಸಿ ನಮಸ್ಕಾರ ಮಂಟಪ, ಒಳಾಂಗಣದ ಸುತ್ತು ಗೋಪುರಗಳು, ಗಣಪತಿ ಗುಡಿ, ರಾಜಗೋಪುರ, ಶಾಸ್ತಾರ ಗುಡಿ, ನಾಗನಕಟ್ಟೆ, ಬೆಡಿಕಟ್ಟೆ, ಗುಳಿಗನಕಟ್ಟೆ, ಅಡುಗೆ ಶಾಲೆ, ಸಭಾಭವನ ಮುಂತಾದವುಗಳ ನಿರ್ಮಾಣ ನಡೀತಾ ಇದೆ. ಗರ್ಭಗುಡಿ, ತೀರ್ಥಮಂಟಪ ಮತ್ತು ಶಾಸ್ತಾರ ಗುಡಿ ರಾಜಗೋಪುರಗಳ ಅಡಿಪಾಯವನ್ನ ಕಪ್ಪು ಕಲ್ಲಿನಿಂದ ಮತ್ತು ಗೋಡೆಗಳನ್ನ ಕೆಂಪು ಪಾಲಿಶ್ ಕಲ್ಲಿನಿಂದ ನಿರ್ಮಿಸಿ ಗರ್ಭಗುಡಿ, ತೀರ್ಥಮಂಟಪ, ಶಾಸ್ತಾರ ಗುಡಿಗಳ ಮಾಡುಗಳಿಗೆ ಸಾಗುವಾನಿ ಮರ ಉಪಯೋಗಿಸಿ ತಾಮ್ರ ಹೊದಿಸಲಾಗ್ತಾ ಇದೆ. ಕಾಮಗಾರಿಯು ವೇಗವಾಗಿ ನಡೀತಾ ಇದೆ. ಸುಮಾರಾಗಿ ಇವಾಗ ನೋಡಿದ್ರೆ ರಾಜಗೋಪುರ ಕೂಡ 2 ಅಂತಸ್ತಿದ್ದು, ಕೆಳ ಅಂತಸ್ತು ಮತ್ತು ಮೇಲ್ನಂತು 2 ಮಾಡಿನ ವ್ಯವಸ್ಥೆ. ಅದೇ ಇದರಲ್ಲಿ ಮುಂದಕ್ಕೆ ರಾಜಗೋಪುರ ಪಶ್ಚಿಮ ದಿಕ್ಕಿನಲ್ಲಿ
ರಾಜಗೋಪುರಕ್ಕೆ ಅಭಿಮುಖವಾಗಿ ಒಂದು ಬೆಡಿಕಟ್ಟೆ ಮತ್ತು ಗುಳಿಗನ ಕಟ್ಟೆ ಕೂಡ ನಿರ್ಮಾಣ ಆಗಬೇಕು. ರಾಜಗೋಪುರದ ದಕ್ಷಿಣ ಭಾಗದಲ್ಲಿ ನಾಗನಕಟ್ಟೆ, ಅದಕ್ಕೆ ಈಗಾಗಲೇ ಮಾರ್ಕಿಂಗ್ ಆಗಿದೆ ಈ ಜಾಗದಲ್ಲಿ. ಅದೇ ರೀತಿಯಲ್ಲಿ ಈಗ ಒಳಗಡೆ ನೋಡಿದರೆ ಸುತ್ತುಗೋಳಿಗೆ ನಾವು ನೆಲಹಾಸಿಗೆ ಗ್ರಾನೈಟ್ ಹಾಕ್ತೇವೆ. ಅದೇ ರೀತಿಯಲ್ಲಿ ಹೊರಗುವ ಭಾಗಕ್ಕೆ 1-2 ಫೀಟ್ ಜಾಗಕ್ಕೆ ಅದಕ್ಕೂ ಗ್ರಾನೈಟ್ ಅಳಿಸ್ತೇವೆ. ಅದೇ ರೀತಿ ತೀರ್ಥಭಾವಿ ಹೊಸದಾಗಿ ಮಾಡಿರೋದು ಸಾಮಾನ್ಯ 3 ಲಕ್ಷ ಚಿಲ್ಲರೆ ಖರ್ಚಾಗಿದೆ. ಅದಕ್ಕೂ ಸ್ಪಾನ್ಸರ್ ಇದ್ದಾರೆ. ಅದರ ಕಟ್ಟೆಗೆ ಏನಂತ ಫುಲ್ ಒಳ್ಳೆ ರೀತಿಯಲ್ಲಿ ಒಂದು ಗ್ರಾನೈಟ್ ಕೆತ್ತನೆ ಕೆಲಸವನ್ನು ಮಾಡಿ ಅದರ ಕಟ್ಟೆಯನ್ನು ದೂರದಿಂದ ಗಮನಿಸುವಾಗ ತೀರ್ಥಭಾವಿ ಅಂತ ಗೊತ್ತಾಗಬೇಕು. ಆ ರೀತಿ ನಿರ್ಮಾಣ ಮಾಡುವ ಒಂದು ಯೋಜನೆ ಹಾಕಿಕೊಂಡಿದೆ. ಅದಕ್ಕೂ ಕಲ್ಲುಗಳು ಬಂದಿದೆ. ರಾಜಗೋಪುರಕ್ಕೆ ಕೂಡ ಗ್ರಾನೈಟ್ ಅಳವಡಿಸುವ ಕಾರ್ಯ, ನೆಲಹಾಸಿಗೆ ಗ್ರಾನೈಟ್ ಅಳವಡಿಸ್ತೇವೆ. ಇಲ್ಲಿ ಕ್ಷೇತ್ರದ ವ್ಯವಸ್ಥೆ ನೋಡಿದ್ರೆ ಇಷ್ಟು. ದಕ್ಷಿಣ ಭಾಗದಲ್ಲಿ ಒಂದು ಮಹಿಳೆಯರಿಗೆ ಕೂತ್ಕೊಳ್ಳುವಂತ ಒಂದು ಜಾಗ ಇತ್ತು. ಸುತ್ತು ರಾಜಾಂಗಣ ಅಂತ ಹೇಳೋದು ಸಾಮಾನ್ಯ ಪೂರ್ವ, ಉತ್ತರ, ದಕ್ಷಿಣ, ಇದು ಸಾಮಾನ್ಯ 30 ಫೀಟ್ ಆಗಲ್ಲ. ರಾಜಾಂಗಣ ಅಂತ ಹೇಳೋದು ನಾನು ಪಶ್ಚಿಮ ಭಾಗದಲ್ಲಿ 40 ಫೀಟ್ ಆಗಲದ ರಾಜಾಂಗಣ. ಇಷ್ಟು ವಿಶಾಲವಾದ ರಾಜಾಂಗಣವನ್ನು ನಿರ್ಮಾಣ ಮಾಡ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಮೊದಲು ತುಂಬ ಇಕ್ಕಟ್ಟಾಗ್ತಿತ್ತು. ದೇವರ ಬಲಿ ಬರುವಾಗೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಜನಗಳ ನುಗ್ಗಲು ದೇವರನ್ನು ಹೊತ್ಕೊಳ್ಳುವಾಗಲೂ ನಾವು ಬಳ್ಳಿ ಕಟ್ಟಿ ಅವರನ್ನು ಚದುರಿಸಬೇಕಾದಂಥ ಅವಶ್ಯಕತೆ ಇತ್ತು. ಇವಾಗ ಅದೆಲ್ಲ ಪ್ರದಕ್ಷಿಣೆ ಬರಬೇಕೆ ಅಷ್ಟು ವಿಶಾಲವಾದ ರಾಜಾಂಗಣ ನಿರ್ಮಾಣ ಮಾಡಿದ್ದೇವೆ. ಜನರ ಅನುಕೂಲಕ್ಕೋಸ್ಕರ ಮತ್ತು ವಾಸ್ತುವಿನ ಪ್ರಕಾರವೇ ಮಾಡಿದ್ದೇವೆ. ದಕ್ಷಿಣದಲ್ಲಿ ಈ 30 ಫೀಟ್ ರಾಜಾಂಗಣವನ್ನು ಬಿಟ್ಟು ಮಹಿಳೆಯರಿಗೆ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು 60 ಫೀಟ್ ಉದ್ದ, 18 ಫೀಟ್ ಅಗಲದ ಒಂದು ಸ್ಥಳಾವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಅದು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಏನು ಹೇಳಿದ್ರೆ ಒಳ್ಳೆಯ ಒಂದು ಅದರ ಅಗ್ನಿಮೂಲೆಯಲ್ಲಿ ಹೇಳಿದ್ರೆ ಶಾಸ್ತಾರನ ಗುಡಿ ಒಂದು ಕಡೆಯಲ್ಲಿ ಇದೆ. ದೇವರ ದೇವಸ್ಥಾನದ ಅಗ್ನಿಮೂಲೆಯಲ್ಲಿ ಶಾಸ್ತಾರನ ಗುಡಿ ಇದೆ. ಅದಕ್ಕಿಂತಲೂ ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಇದು ದಕ್ಷಿಣದಲ್ಲಿ ಜನರೇಟರ್ ಮತ್ತು ಏನು ಪವರ್ ಕಂಟ್ರೋಲ್ ರೂಮ್ ಇದು ಇರ್ತದೆ. ಆದ್ದರಿಂದ ಸುಸಜ್ಜಿತವಾದ ಒಂದು ದೇವಾಲಯ ಸಂಕೀರ್ಣವನ್ನು ನಾವು ನಿರ್ಮಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ನೋಡಿದರೆ ನಮ್ಮ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, 1.5 ಎಕರೆಯಷ್ಟು ಜಾಗ ಗುಡ್ಡದಲ್ಲಿ ಕುತ್ತಿಗಳನ್ನೆಲ್ಲ ಸಮತಟ್ಟುಗೊಳಿಸುವ ಕೆಲಸವನ್ನು ಮಾಡಿದ್ದೇವೆ. ಮುಂದೆ ಆ ಗುಡ್ಡ ಟಾಪ್ನಲ್ಲಿ ಒಂದು ದೇವಸ್ಥಾನದ ನಾಳಿನ ಬ್ರಹ್ಮಕಲಶ ಮತ್ತು ಯಾವತ್ತೂ ಬೇಕಾದ ನೀರಿನ ವ್ಯವಸ್ಥೆ ಬೇಕಾಗಿ ಒಂದು 5,000 ಲೀಟ್ರಿನ ಒಂದು ಟ್ಯಾಂಕಿಯನ್ನು ನಿರ್ಮಾಣ ಮಾಡಿ ಆಯ್ತು. ಈಗ ಫೆಬ್ರವರಿ 25ರಿಂದ ಮಾರ್ಚ್ 2ಕ್ಕೆ ವೈದಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಬ್ರಹ್ಮಕಲಶೋತ್ಸವದ್ದು ಮಾರ್ಚ್ 2ನೇ ತಾರೀಕಿಗೆ ದೇವರ ಪ್ರತಿಷ್ಠೆ ಅಂತ ಬಂದಾಗ ಮಹಾವಿಷ್ಣುವಿನ ಪ್ರತಿಷ್ಠೆ, ಶಾಸ್ತಾರ ದೇವರ ಪ್ರತಿಷ್ಠೆ, ಅದೇ ರೀತಿ ನಾಗದೇವರು, ಗಣಪತಿ ದೇವರು, ರಾಜರಾಜೇಶ್ವರಿ ಗುಡಿ ಮದಕದಲ್ಲಿ ಇದೆಲ್ಲವೂ ಸಾನ್ನಿಧ್ಯಗಳು ಅವತ್ತು ಪ್ರತಿಷ್ಠಾಪನೆಗೊಳ್ಳಲಿಕ್ಕೆ ಇದೆ. ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ದಾನಿಗಳಿಂದ ಅಭೂತಪೂರ್ವ ಸಹಕಾರ ಸಿಕ್ಕಿದೆ. ಸಾಗುವಾನಿ, ಕಿರಾಲ್ಬೋಗಿ, ಹಲಸು ಮುಂತಾದ ಮರಗಳನ್ನ ದಾನ ರೂಪವಾಗಿ ದಾನಿಗಳು ನೀಡಿ ಸಹಕರಿಸಿದ್ದಾರೆ. ಜೊತೆಗೆ ಆರ್ಥಿಕವಾಗಿ ಸಹಾಯಕ್ಕೂ ಕೈ ಜೋಡಿಸಿದ್ದಾರೆ. ಇದೇ ಫೆಬ್ರವರಿ 25ರಿಂದ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವವನ್ನು ನಡೆಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸುಮಾರು 1,70,00,000 ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ. ಇನ್ನೂ ಸರಿಸುಮಾರು 1.5 ಕೋಟಿ ರೂಪಾಯಿಗಳ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಮುಂದಕ್ಕೆ ಇನ್ನೊಂದಷ್ಟು ಮಂದಿ ದಾನಿಗಳ ನೆರವಿನ ಅಗತ್ಯವೂ ಇದೆ. ಕ್ಷೇತ್ರದ ಜೀರ್ಣೋದ್ಧಾರದ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೆಂಬ ಇಚ್ಛೆಯುಳ್ಳ ಭಕ್ತಾದಿಗಳು ತಮ್ಮ ದೇಣಿಗೆಯನ್ನ ನಗದು, ಚೆಕ್ ಅಥವಾ ಡಿಡಿ ಮುಖಾಂತರ ಶ್ರೀ ಕೂವೆಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆಯ ಜೀರ್ಣೋದ್ಧಾರ ಸಮಿತಿಯ ಖಾತೆಗೆ ಜಮಾ ಮಾಡಬಹುದಾಗಿದೆ. ಖಾತೆಯ ವಿವರ ಇಂತಿದೆ. ಶ್ರೀ ಕೂವೆಶಾಸ್ತಾರ ವಿಷ್ಣುಮೂರ್ತಿ ಟೆಂಪಲ್ ಪಡುಮಲೆ, ಬ್ಯಾಂಕ್ ಆಫ್ ಬರೋಡಾ ಬೆಟ್ಟಂಪಾಡಿ ಬ್ರಾಂಚ್, ಅಕೌಂಟ್ ನಂಬರ್ 70750100111415, IFSC BARB 0 VJBEPA, ಕಾಂಟ್ಯಾಕ್ಟ್ 9740221477 7019439125 9901324628 9449615806. ಈ ಮೂಲಕ ಒಂದು ಅಪರೂಪದ ಪುಣ್ಯ ಕಾರ್ಯದಲ್ಲಿ ಭಕ್ತಾಭಿಮಾನಿಗಳು ಪಾಲ್ಗೊಳ್ಳಬಹುದಾಗಿದೆ. ಶಿವಕುಮಾರ್ ಈಶ್ವರಮಂಗಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.